ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 24ನೇ ಅಧ್ಯಾಯ ಶ್ಲೋಕ 18. ಹರೇ ಕೃಷ್ಣ. ಏಷ ಮಾನವೀ ತೇ ಗರ್ಭಂ ಪ್ರವಿಷ್ಟ ಕೈಟಭ ಆರ್ಧನ ಅವಿದ್ಯಾ ಸಂಶಯ ಗ್ರಂಥಿ ಚಿತ್ವಾಗಾಂ ವಿಚರಿಷ್ಯತಿ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಆಮೇಲೆ ಬ್ರಹ್ಮನು ದೇವತಿಗೆ ಹೀಗೆಂದನು, ನನ್ನ ಪ್ರೀತಿಯ ಮನುಪುತ್ರಿಯೇ, ಕೈಟಭಾಸುರನ್ನು ಕೊಂದಿರುವ ಅದೇ ದೇವೋತ್ತಮ ಪರಮಪುರುಷನು ಈಗ ನಿನ್ನ ಬಸಿರೊಳಗೆ ಇರುವನು. ಅವನು ನಿನ್ನ ಅಜ್ಞಾನ ಸಂಶಯದ ಗಂಟುಗಳನ್ನೆಲ್ಲ ಕಡಿದು ಹಾಕುವನು. ಅನಂತರ ಅವನು ಭೂಮಿಯ ಮೇಲೆಲ್ಲ ಸಂಚಾರ ಮಾಡುವನು. ಎಸ್, ಇವತ್ತಿನ ಟಾಪಿಕ್ ಇಗ್ನರೆನ್ಸ್ ಮತ್ತೆ ಡೌಟ್. ಡೌಟ್ ಬರುವಂಥದ್ದು ಇಗ್ನರೆನ್ಸ್ ಇಂದ. The person who is not ignorant, he has no doubt. ಯಾವುದರಲ್ಲಿ ಡೌಟ್ ಇಲ್ಲ. ಕೃಷ್ಣ is the supreme personality of Godhead. Serving Krishna is my goal of life. ಈಗ ನಮಗೆ ಇದರ ಮೇಲೆ ತುಂಬಾ ಡೌಟ್ ಉಂಟು. ಇವರ ಕ್ಲಾಸಲ್ಲಿ ಹೇಳ್ತಾರೆ ಭಗವಂತನಿಗೆ ಸೇವೆ ಮಾಡುವಂಥದ್ದು ಮೈನ್ ಅಂತ. ಇವರ ಕ್ಲಾಸ್ ಇವರಿಗೆ ಇರಲಿ. ನಾನು ಎಂತ ಸೇವೆ ಮಾಡ್ತಾ ಇದ್ದೇನೆ ಅದೇ ಮೀನ್. ಈ ರೀತಿ ನಮಗೆ ಬರ್ಬೋದು ವಿಚಾರ. ಕೆಲವರಿಗೆ ಡೌಟ್ ಬರ್ಬೋದು. ಇವರು ಹೇಳ್ತಾರೆ ಹೀಗೆ ಹೀಗೆ ಡೌಟ್ ಇರ್ತದೆ, ಕಂಪ್ಲೀಟ್ ಆಗಿ ಒಪ್ಪುವುದಿಲ್ಲ. ಯಾಕೆಂದ್ರೆ ಬಿಕಾಸ್ ಆಫ್ ಇಗ್ನರೆನ್ಸ್. ಈಗ ಪ್ರಭುಪಾದ್ ಹೇಳುವಂತ ಎಕ್ಸಾಂಪಲ್, ಪ್ರಭುಪಾದ್ ಹೇಳುವಂತದ್ದು, ಸಪೋಸ್ ಇಫ್ ಯು ಗಿವ್ ಗುಲಾಬ್ ಜಾಮೂನ್ ಟು ಪಿಗ್, ಈ ಹಂದಿಗೆ ನೀವು ಗುಲಾಬ್ ಜಾಮೂನ್ ಕೊಟ್ರೆ ಹೀಗೆ ಮಾಡ್ತದೆ, ಅದಕ್ಕೆ ಗುಲಾಬ್ ಜಾಮೂನ್ ಹಿಡಿಸುವುದಿಲ್ಲ. ಅದೇ ಹಂದಿಗೆ ಮಲ ಕೊಟ್ರೆ ಖುಷಿ ಆಗ್ತದೆ, ತಿಂತದೆ. ಹಾಗಾಗಿ ಇಗ್ನರೆನ್ಸ್ ಅಂದ್ರೆ ಬೈ ಈಟಿಂಗ್ ಸ್ಟೂಲ್ ಐ ವಿಲ್ ಬಿಕಮ್ ಹ್ಯಾಪಿ, ದಟ್ ಈಸ್ ಇಗ್ನರೆನ್ಸ್. ಸ್ಟೂಲ್ ಅಂದ್ರೆ ಅಂತ, ಸ್ಟೂಲ್ ಅಂದ್ರೆ ಸೆನ್ಸ್ ಗ್ರಾಟಿಫಿಕೇಶನ್, ಇಂದ್ರಿಯ ಸುಖ. ದಿಸ್ ಈಸ್ ಇಗ್ನರೆನ್ಸ್. ಇದು ಇಗ್ನರೆನ್ಸ್. ಈಗ ಈಶೋಪನಿಷದಲ್ಲಿ ಪ್ರಭುಪಾದ್ 3 ಶ್ಲೋಕದಲ್ಲಿ ಹೇಳಿದ್ದಾರೆ ವಿದ್ಯಾ ವಿದ್ಯೆಯ ಬಗ್ಗೆ. ಅದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. 9ನೇ ಶ್ಲೋಕ, ಅಂಧಂತಮ ಪ್ರವಿಶ್ಯಂತಿ ಯೇ ಅವಿದ್ಯಾಯ ಉಪಾಸತೆ ತತೋ ಭೂಯ ಯುವತೆ ತಮೋ ಯಾಯು ವಿದ್ಯಾಯಂ ರತಃ. ಅವಿದ್ಯಾ, the people who worship ಅವಿದ್ಯಾ. ಅವಿದ್ಯಾ ಅಂದ್ರೆ ಇಗ್ನರೆನ್ಸ್. ಯಾವುದಿಲ್ಲ ಅದರಿಂದ ಹೋಗ್ತಾ ಇದೆ. ಅದಕ್ಕೊಂದು ಮಾಯ. ಕೃಷ್ಣ ಸೂರ್ಯಗೆ ಸಮಾನ, ಮಾಯರ ಅಂಧಕಾರ. ಕೃಷ್ಣ ಹೇನ, ಮಾಯರ ಅಧಿಕಾರ. ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಮಾಯ ಇಲ್ಲ. ಮಾಯ ಅಂದ್ರೆ ಅಂಧಕಾರ. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ಯಾರು ಇದರಲ್ಲಿ ತುಂಬಾ ಡೀಪ್ ಹೋಗಿದ್ದಾರೆ, ಅವರು ಭೌತಿಕದಲ್ಲಿ ಎಂಗೇಜ್ ಆಗ್ತಾರೆ, ಅವರು ತುಂಬಾ ಅಂಧಕಾರಕ್ಕೆ ಹೋಗ್ತಾರೆ. ಡೀಪ್ ಡಾರ್ಕ್ನೆಸ್. ಎಂತ ಡೀಪ್ ಡಾರ್ಕ್ನೆಸ್? ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್. ಪುನರಪಿ ಜನನಂ ಪುನರಪಿ ಮರಣಂ. ಈಗ ನಾವು ಡಿಸೈಡ್ ಮಾಡ್ಬೇಕು, ನನಗೆ ನೆಕ್ಸ್ಟ್ ಲೈಫ್ ಬೇಡ, ಇನಫ್ ಈಸ್ ಇನಫ್, ಸಾಕಪ್ಪ. ಕೆಲವರು ಹೇಳ್ತಾರೆ, ಈ ಜೀವನದಲ್ಲಿ ಎಷ್ಟು ಕಟ್ಟಿದ್ದೇನೆ, ಸಾಕಪ್ಪ, ಇನ್ನು ಬೇಡ, ಈ ರೀತಿ ಹೇಳ್ತಾರೆ. ಅದು ಅವನಿಗೆ ಆಧ್ಯಾತ್ಮಿಕ ಜ್ಞಾನ ಇಲ್ಲ. ಅಂದ್ರೆ ಅವನಿಗೆ ಕಂಟಿನ್ಯೂಸ್ ಏಟು ಬೀಳ್ತಾ ಬಂದಿದೆ ಲೈಫಲ್ಲಿ. ಹಾಗಾಗಿ ಅವನಿಗೆ
ಸಾಕಪ್ಪ, ಬೇಡವೇ ಬೇಡ. ಈ ಕನ್ಕ್ಲೂಷನ್ ನಾವು ಬರ್ಬೇಕಂದ್ರೆ ಇದ್ಯಾವುದೋ ಭೌತಿಕ ಅಲ್ಲ, ಆಧ್ಯಾತ್ಮಿಕವಾಗಿ ನಮ್ಗೆ ವಿಚಾರ ಬರಬೇಕು. ನನ್ಗೆ ನೆಕ್ಸ್ಟ್ ಜನ್ಮ ಬೇಡ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳುವಂತದ್ದು, ಅವ್ರು ಹೇಳುವಂತದ್ದು, ಬಿ ಸೀರಿಯಸ್ ಇನ್ ದಿಸ್ ಲೈಫ್ ಓನ್ಲಿ, ಡೋಂಟ್ ವೇಟ್ ಫಾರ್ ನೆಕ್ಸ್ಟ್ ಲೈಫ್, ಫಿನಿಶ್ ಯುವರ್ ಥಿಂಗ್ಸ್ ಇನ್ ದಿಸ್ ಲೈಫ್ ಓನ್ಲಿ ಅಂಡ್ ಗೋ ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್. ಈಗ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂತದ್ದು, ಶುಚಿನಾಮ್ ಶ್ರೀಮತಾಂಗೆ, ಸ್ವಲ್ಪ ಮಾಡಿ ಸತ್ರೆ ನೆಕ್ಸ್ಟ್ ಲೈಫ್ ಅಲ್ಲಿ, ಶುಚಿನಾಮ ಅಂದ್ರೆ ಬ್ರಾಹ್ಮಣ ಫ್ಯಾಮಿಲಿಯಲ್ಲಿ, ಶ್ರೀಮತ ಅಂದ್ರೆ ವೈಶ್ಯ ಫ್ಯಾಮಿಲಿಯಲ್ಲಿ ಜನ್ಮ ಸಿಗ್ತದೆ. ಸ್ವಲ್ಪ ಮಾಡಿ ಸತ್ರೆ, ತುಂಬಾ ಮಾಡಿ ಸತ್ರೆ ವೈಷ್ಣವ ಫ್ಯಾಮಿಲಿಯಲ್ಲಿ ಸಿಗ್ತದೆ. ಫುಲ್ ಕಂಪ್ಲೀಟ್ ಮಾಡಿದ್ರೆ ಭಗವಂತನ ಧಾಮಕ್ಕೆ ಹೋಗುವಂಥದ್ದು. ಹಾಗಾಗಿ ಈಗ ನಮ್ಗೆ ಎಂತ ಆಗ್ತದೆ, ನಾವು ರಿಲ್ಯಾಕ್ಸ್ ಅಲ್ಲಿ ಇದ್ದೇವೆ. ಭಗವದ್ಗೀತೆ ಕೃಷ್ಣನೇ ಹೇಳಿದ್ದಾನೆ ಮಾರೆ, ನೆಕ್ಸ್ಟ್ ಲೈಫ್ ನಮ್ಗೆ, ನಾವು ಕೃಷ್ಣ ಮಜ್ಞೆಯಲ್ಲಿ ಇದ್ದೇವೆ, ನಮಗೆ ಗ್ಯಾರಂಟಿ. ಶುಚಿನಾಮ್ ಶ್ರೀಮಂತಂ ಗ್ಯಾರಂಟಿ. ಅದು ಬ್ರಾಹ್ಮಣ ಫ್ಯಾಮಿಲಿಯಲ್ಲಿ ವೈಶ್ಯ ಫ್ಯಾಮಿಲಿ ಸಿಗ್ತದೆ, ಅಲ್ಲಿ ನಮಗೆ ಕೃಷ್ಣ ಪ್ರಜ್ಞೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಅದು ಗ್ಯಾರಂಟಿ. ಇಲ್ಲ, whenever you are writing exam, you should keep in aim in the I will score 100 out of 100. 100ರಲ್ಲಿ ನಾನು 100 ತೆಗಿದ್ದೇನೆ, ಆ ಗೋಲ್ ಇದ್ರೆ ಅಟ್ಲೀಸ್ಟ್ ಯು ವಿಲ್ ಗೆಟ್ 98, 97, 96, ಆ ರೀತಿ ಬರ್ತದೆ. ಪ್ರಭುಪಾದ ಹೇಳುವಂತದ್ದು ಸೇಮ್ ಥಿಂಗ್ ಇನ್ ಸ್ಪಿರಿಚುವಲ್ ಲೈಫ್. ಎನಿಬಡಿ ಹೂ ಹ್ಯಾಸ್ ಡನ್ 80%, he will go back home, back to God. Krishna will take another 20%. Example, Bharat Maharaj, he was almost reaching prema reach ಆಗಲಿಲ್ಲ, ಆಲ್ಮೋಸ್ಟ್ ಹತ್ತಿರ ಇದ್ದ. Krishna has taken care. ಹಾಗಾಗಿ ಆಲ್ವೇಸ್ ವಿ ಶುಡ್ ಏಮ್ ಅಟ್ ಹೈ. ಸಣ್ಣ ಸಣ್ಣ ಏನ್ ಮಾಡುವುದಲ್ಲ. ಹೇಗಂದ್ರೆ ಎಕ್ಸಾಮ್ಗೆ ನಾನು 50 ಸಿಗ್ತೇನೆ, 30 ಸಿಗ್ತದೆ ನೋಡಿ. ಯಾವುದೋ ಮಕ್ಕಳು, ನನಗೆ ಅಮ್ಮ ನಮ್ಗೆ 50 ಸಾಕು, 30 ಸಿಗ್ತದೆ. ಕೆಲವರು 70, ನಾನು 70 ತೆಗಿದ್ದೇನೆ, 50 ಸಿಗ್ತದೆ. ಕೆಲವರು 90, 70 ಸಿಗ್ತದೆ. ಆದ್ರೆ ನೀವು ಏಮ್ ಹೈ, ಆಗ ನಾವು ಅಲ್ಲಿ ಹತ್ತಿರ ಬರ್ತೇವೆ. ಹಾಗಾಗಿ ನೆಕ್ಸ್ಟ್ ಲೈಫ್ಗೆ ಕಾಯ್ಬಾರ್ದು. ಫಿನಿಶ್ ಯುವರ್ ಎವ್ರಿಥಿಂಗ್ ಇನ್ ದಿಸ್ ಲೈಫ್ ಅಂಡ್ ಗೋ ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್. ಎಲ್ಲವನ್ನು ಈ ಲೈಫಲ್ಲೇ ಫಿನಿಶ್ ಮಾಡ್ಬೇಕಂತ. ತಮ್ಮ ಇದು ಬೇಡ ನನಗೆ, ಸಾಕಾಯ್ತದೆ, ಈ ಜಂಜಾಟ ಬೇಡ, ಆ ರೀತಿ ಬರ್ಬೇಕು ನಮಗೆ. ಬೇಡವೇ ಬೇಡ, ಇನಾಫ್ ಈಸ್ ಇನಾಫ್, ಈಗ ಬರ್ಬೇಕು. ಹಾಗೆ ಈ ಶ್ಲೋಕದಲ್ಲಿ ಹೇಳುವಂಥದ್ದು, ಅವರು ಮತ್ತೆ ಹುಡ್ತಾರೆ ಅಂತ. ಹೇಗೆ ಹುಡ್ತಾರೆ ಹೇಳಲಿಕ್ಕೆ ಬರುವುದಿಲ್ಲ. 84 lakh ಸ್ಪೀಶೀಸ್ ಅಲ್ಲಿ ಯಾವುದು ಕೂಡ ಸಿಗಬಹುದು. ಯು ಡೋಂಟ್ ಹ್ಯಾವ್ ಚಾಯ್ಸ್, ಯು ಕಾಂಟ್ ಸೆಲೆಕ್ಟ್. If you do devotional service, then you have choice. What choice? At least you will get human life, or else there is no choice. ಚಾಯ್ಸ್ ಇಲ್ಲ ನಮಗೆ. ಯಾವ್ದು ಹಂದಿ ಆದ್ರೆ ಹಂದು, ಹಾವು ಆದ್ರೆ ಹಾವು, ಮೀನಾದ್ರೆ ಮೀನು, ಹೇಳಲಿಕ್ಕೆ ಬರುವುದಿಲ್ಲ. ಎಂತ ಆಗ್ತೇವೆ, ಕಾಕ್ರೋಚ್ ಆದ್ರೆ ಕಾಕ್ರೋಚ್, ಹೇಳಲಿಕ್ಕೆ ಬರುವುದಿಲ್ಲ ಎಂತ ಅಂತ. ಹಾಗಾಗಿ ವೈ ಟು ಟೇಕ್ ರಿಸ್ಕ್? ಯಾಕೆ ರಿಸ್ಕ್? ನಾವು ಬುದ್ಧಿವಂತರಾಗಬೇಕು. ಪ್ರಭುಪಾದ ಹೇಳುವಂಥದ್ದು, ದಿಸ್ ಕೃಷ್ಣ ಕಾನ್ಶಿಯಸ್ನೆಸ್ ಮೂವ್ಮೆಂಟ್ ಈಸ್ ಫಾರ್ ಇಂಟೆಲಿಜೆಂಟ್ ಪೀಪಲ್, ಬುದ್ಧಿವಂತರಿಗೆ ಅಂತೆ. ಈ ಕೆಲವೆಲ್ಲ ಮೂವಿ ಎಲ್ಲ ಬರುವಾಗ ಅಲ್ಲಿ ಹೇಳ್ತಾರೆ ಬುದ್ಧಿವಂತರಿಗೆ ಮಾತ್ರ ಅಂತ. ಹಾಗೆ ಕೃಷ್ಣನ ಜ್ಞಾನದಲ್ಲೂ ಕೂಡ ಬುದ್ಧಿವಂತರಿಗೆ. ನಾವು ಬುದ್ಧಿವಂತರಾಗಬೇಕು. ಬೇಡವೇ ಬೇಡ, ಜಂಜಾಟ ಬೇಡ. ಮತ್ತೆ ನೆಕ್ಸ್ಟ್ ಅದೇ ಇದರಲ್ಲಿ ಇರುವಂತದ್ದು, ತಥೋ ಭೂಯ ಯುವತೆ ತಮೋ ಯಾಯು ವಿದ್ಯಾಯಂ ರಥ. ಅವರಿಗಿಂತ ವರ್ಸ್ ಯಾರಂದ್ರೆ ಮಿಸ್ಗೈಡೆಡ್ ನಾಲೆಜ್, ಜ್ಞಾನ ವಿದೌಟ್ ಭಕ್ತಿ. ಪ್ರಭುಪಾದ ಹೇಳುವಂಥದ್ದು,
ಪ್ರಪೋಸ್ ಹೇಳುವಂತ ಫೇಮಸ್ ಎಕ್ಸಾಂಪಲ್, ಒಂದು ಚೆಕ್, ನಿಮ್ಗೆ ಯಾರಾದ್ರೂ ಚೆಕ್ ಕೊಡ್ತಾರೆ, ಅದರಲ್ಲಿ ಒಂದು ಹಾಕ್ಲಿಲ್ಲ, 0 ಹಾಕಿ ಕೊಟ್ಟಿದ್ದಾರೆ, ಆ ಚೆಕ್ ಯೂಸ್ಲೆಸ್, ಅದನ್ನು ಹರಿದು ನೀವು ಡಸ್ಟ್ಬಿನ್ಗೆ ಹಾಕಬಹುದು. ಅದೇ ಆ ಚೆಕ್ ಅಲ್ಲಿ ಆ 0 ಎದುರು 1 ಹಾಕಿದ್ರೆ ಅದಕ್ಕೆ ವ್ಯಾಲ್ಯೂ ಉಂಟು, ಆ ಒಂದು ಕೃಷ್ಣ. ಅದೇ ರೀತಿ ಜ್ಞಾನ ವಿದೌಟ್ ಭಕ್ತಿ ಇಟ್ ಈಸ್ ಯೂಸ್ಲೆಸ್. ಅದಕ್ಕೆ ಹೇಳುವಂದ್ರೆ ಇಲ್ಲಿ ತತ್ವಭುಜ ವರ್ಸ್ಟ್ ಅಂದ್ರೆ, ಅದಕ್ಕಿಂತ ವರ್ಸ್ಟ್, ಕರ್ಮಕ್ಕಿಂತ ವರ್ಸ್ಟ್ ಮೆಟೀರಿಯಲ್ ಲೈಫ್. ಪ್ರಿವಿಯಸ್ ಅದು ಪ್ಯಾರಾ ಕರ್ಮ, ಇದು ಜ್ಞಾನ. ಹಾಗಾಗಿ ಅವಿದ್ಯೆ ಡೇಂಜರಸ್. ಅವಿದ್ಯೆ ಅಂದ್ರೆ ignorance. Vidya, knowledge which is misguided. Misguided ಅಂದ್ರೆ ಈ ಸೋ ಕಾಲ್ಡ್ ಜ್ಞಾನ ತುಂಬಾ ಉಂಟು ಜ್ಞಾನಿಗಳು. Which is not aimed at self realization. ಯಾವುದು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಅನುಮಾನಗೊಳ್ಳುವುದಿಲ್ಲ, ಅದು ಇವನ್ ಮೋರ್ ಡೇಂಜರಸ್, ಅದಕ್ಕಿಂತ ಜಾಸ್ತಿ ಡೇಂಜರಸ್, ಅದಕ್ಕಿಂತ ಜಾಸ್ತಿ ಡೇಂಜರಸ್. ಹಾಗೆ ಎಸ್ ನೋಡಿ, ಈಗ ಅವಿದ್ಯೆ ಅಂದ್ರೆ ಸೆನ್ಸ್ ಗ್ರಾಟಿಫಿಕೇಶನ್, ಇಂದ್ರಿಯ ಸುಖ. 99.9% ಜನರು they are doing karma for gross sense gratification. ಯಾವ್ದು ಅಂಡರ್ ಬರ್ತದೆ? ಈ ಇಂಡಸ್ಟ್ರಿಯಲೈಸೇಷನ್, ಪೊಲಿಟಿಕಲ್ ಆಕ್ಟಿವಿಸಮ್, ಹಾಗಾಗಿ ಇದು ಅವಿದ್ಯೆ, ಇಗ್ನರೆನ್ಸ್. ನೆಕ್ಸ್ಟ್ ವಿದ್ಯೆ. ಹಾಗಾಗಿ ಸೋ ಕಾಲ್ಡ್ ಮೆಟೀರಿಯಲ್ ಎಜುಕೇಶನ್, ಇದನ್ನು ವಿದ್ಯೆ ಅಂತ ಹೇಳ್ತಾರೆ, ಅದರದ್ದು ವಿದ್ಯೆ ಅಲ್ಲ. ಪ್ರಭುಪಾದರು ಸೋ ಕಾಲ್ಡ್ ಎಜುಕೇಶನ್ ಪ್ರಭುಪಾದ ಹೇಳುವಂಥದ್ದು, ಅಂದ್ರೆ ಹೆಸರಿಗೆ ಮಾತ್ರ ಅದು ಎಜುಕೇಶನ್ ಅಲ್ಲ. ಯಾಕೆಂದ್ರೆ ದ ಪರ್ಸನ್ ಹೂ ಇಸ್ ಎಜುಕೇಟೆಡ್ ಈ ಟೋಟಲಿ ನೆಗ್ಲೆಕ್ಟ್ಸ್ ಗಾಡ್. ಹಾಗಾಗಿ ಎಜುಕೇಶನ್ ಅಂದ್ರೆ ಇಟ್ ಹ್ಯಾಸ್ ಟು ಬ್ರಿಂಗ್ ನಿಯರ್ ಟು ಗಾಡ್, ಭಗವಂತನ ಹತ್ತಿರ ಕೊಂಡೋಗ್ಬೇಕು. ಈಗ ನೋಡಿ, ಈ ಸೋ ಕಾಲ್ಡ್ ಮೆಟೀರಿಯಲ್ ಎಜುಕೇಶನ್, ನಿಮ್ಮಲ್ಲಿ ಪ್ರಶ್ನೆ ಕೇಳ್ತೇನೆ, ಅದು ಭಗವಂತನ ಹತ್ತಿರ ಕೊಂಡೋಗ್ತದ, ಎಗೇನ್ಸ್ಟ್ ಕೊಂಡೋಗ್ತದ? ಎಸ್, ಹರೇ ಕೃಷ್ಣ. ಮತ್ತೆ ಅದು ಎಂತ ಎಜುಕೇಶನ್? ಬದುಕುವ ಕಲೆ. ಎಂತ ಬದುಕುವ ಕಲೆ? ಈಗ ಆನೆ ಕೂಡ ಬದುಕ್ತದೆ. ಆನೆ ಎಷ್ಟು ತಿಂತದೆ ದಿವಸಕ್ಕೆ? 3 ಕ್ವಿಂಟಲ್ 300 kg. ಅದು ಬದುಕುದಿಲ್ವಾ? ಚಂದ ಪಕ್ಷಿ ಬದುಕ್ತದೆ, ನಾಯಿ ಬದುಕ್ತದೆ, ಎಲ್ಲ ಬದುಕ್ತದೆ. ಹಾಗಾಗಿ ಅದ್ರ ಎಜುಕೇಶನ್ ಅದಕ್ಕೆ ಹೇಳುವಂಥದ್ದು, ಇಟ್ ಟೇಕ್ಸ್ ಅವೇ ಫ್ರಮ್ ದಿ ಲಾರ್ಡ್, ಭಗವಂತನಿಂದ ದೂರ ಮಾಡುವಂಥದ್ದು ಈ ಎಜುಕೇಶನ್. ಹಾಗಾಗಿ ಮಂಡೇನ್ ಈ ಸೋ ಕಾಲ್ಡ್ ಎಜುಕೇಶನ್ ನೆಗ್ಲೆಕ್ಟ್ಸ್ ಸ್ಪಿರಿಚುವಲ್ ಆಸ್ಪೆಕ್ಟ್ ಆಫ್ ಲೈಫ್. ಈಗ ಮಂಡೇನ್ ಎಜುಕೇಶನ್ ಈ ಆಧ್ಯಾತ್ಮಿಕಕ್ಕೆ ಕೊಂಡೋಗುದಾದ್ರೆ ಓಕೆ, ವೆರಿ ಗುಡ್. ಅದು ಕೊಂಡೋಗುದಿದ್ರೆ ಶ್ರಮ ಕೇವಲ ಸಿಂಪ್ಲಿ ವೇಸ್ಟ್ ಆಫ್ ಟೈಮ್. ಪ್ರಭುಪಾದ ಹೇಳುವಂಥದ್ದು, ಎನಿಬಡಿ ಹೂ ಕಂಪ್ಲೀಟ್ಸ್ ಹಿಸ್ ಎಜುಕೇಶನ್ ಆಫ್ಟರ್ 23 years, he will become two-legged animal. We are not sending our children to schools and colleges. We are sending our children to animal slaughterhouse. ಪ್ರಾಣಿಗಳ ಕಸಾಯಿಖಾನೆಗೆ ನಾವು ಕಳಿಸುವಂತೆ ಮಕ್ಕಳನ್ನು. ಯಾಕೆ? 23 ವರ್ಷ ಆದ್ಮೇಲೆ, ಅವನ ಎಜುಕೇಶನ್ ಆದ್ಮೇಲೆ
ಪ್ರಾಣಿ ಹೇಗೆ ಮಾಡ್ತದೆ ಅದೇ ರೀತಿ ಮಾಡ್ತದೆ. ಭಗವಂತನಲ್ಲಿ ಅವನಿಗೆ ಅಟ್ರಾಕ್ಷನ್ ಇಲ್ಲ. ನೋಡಿ ಬೇಕಿದ್ರೆ ನೀವು, ಇಂದಿನ ಮಕ್ಕಳು ಮುಂದಿನ ಜನ ಅಲ್ಲ, ಮುಂದಿನ ಪ್ರಾಣಿಗಳು. ಭಗವಂತನಲ್ಲಿಗೆ ಅಟ್ರಾಕ್ಷನೇ ಇಲ್ಲ. ಎಷ್ಟು ಜಾಸ್ತಿ ಕಲಿತಾನೆ ಅಷ್ಟು ಭಗವಂತನಿಂದ ದೂರ ಹೋಗುವಂಥದ್ದು. ಹಾಗಾಗಿ ಇದಕ್ಕೆ ಕೋಬ್ರಾ ಎಕ್ಸಾಂಪಲ್ ಕೊಡ್ಬೋದು. ಲರ್ನಿಂಗ್ ಫ್ರಮ್ ಗಾಡ್ಲೆಸ್ ಪೀಪಲ್ ಈಸ್ ಆಸ್ ಡೇಂಜರಸ್ ಆಸ್ ಎ ಜಿವಲ್ ಆನ್ ದಿ ಹೂಡ್ ಆಫ್ ಎ ಕೋಬ್ರಾ. ಕೋಬ್ರಾನ ಇಲ್ಲಿ ಜುವೆಲ್ ಇರ್ತದೆ. ಹಾಗಾಗಿ ಯಾರು ಭಗವಂತನಲ್ಲಿ ಅವನಿಗೆ ಚೂರು ಕೂಡ ಆಸಕ್ತಿ ಇಲ್ಲ, ಅವನಿಂದ ಕಲಿಯುವಂಥದ್ದು ಈ ರೀತಿಯಂತೆ. ಹಾಗಾಗಿ ಯಾವ ಕೋಬ್ರವನ್ನು ಡೆಕೋರೇಟ್ ಮಾಡಿದ್ದೇವೆ ಅದು ಡೆಕೋರೇಟ್ ಮಾಡದ ಕೋಬ್ರಕ್ಕಿಂತ ಜಾಸ್ತಿ ಡೇಂಜರಸ್. ಮತ್ತೆ godless civilization is like a dead body. ಮಂಡಲ ಮೀರ ಲೋಕರಂಜನ ಅಂದ್ರೆ ಸತ್ತ ಹೆಣವನ್ನು ಡೆಕೋರೇಷನ್ ಮಾಡಿದ್ರೆ ಹೇಗಾಗ್ತದೆ ಹಾಗೆ ಈ ಗಾಡ್ಲೆಸ್ ಎಜುಕೇಶನ್ ತುಂಬಾ ಡೇಂಜರಸ್, ತುಂಬಾ ಅಂದ್ರೆ ತುಂಬಾ. ಹಾಗಾಗಿ ತಂದೆ ತಾಯಿಯ ಕೆಲಸ ಎಂತ ಅಂದ್ರೆ ಮಕ್ಕಳಿಗೆ ಈ ಕೃಷ್ಣ ಪ್ರಜ್ಞೆ ಯಾಕೆಂದ್ರೆ ನಾವು ಕೊಡದಿದ್ರೆ ಏನು ಪ್ರಯೋಜನವಿಲ್ಲ. ಏಕೆಂದ್ರೆ ರ್ಯಾಟ್ ರೇಸ್ ಒಳಗೆ ಹೋಗ್ತಾರೆ, ಅದರಲ್ಲಿ ಮುಳುಗಿ ಹೋಗ್ತಾರೆ. ಹಾಗೆ ಇದು ಈಗ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಎಸ್, ಶ್ಲೋಕ 10. ಅನ್ಯದೇವಾಹ ವಿದ್ಯಾಯ ಅನ್ಯದಾವರ ವಿದ್ಯೆಯ ಇತಿ ಶುಶ್ರುಮ ಧೀರಾನ ಏನಸ್ತದ್ವಿಚ ಚಕ್ಷಿರೇ. ಹಾಗೆ ಅನ್ಯ ದೇವಾರು ವಿದ್ಯಾಯ, ವಿದ್ಯಾ ಅಂದ್ರೆ ಎಂತ ಹೇಳುವಂಥದ್ದು, ಕಲ್ಚರ್ ಆಫ್ ನಾಲೆಜ್. ಒಂದು ರಿಸಲ್ಟ್ ಕಲ್ಚರ್ ಆಫ್ ನಾಲೆಜ್ ಇಂದ ಬರ್ತದೆ. ಜ್ಞಾನ ಇಲ್ಲದಿದ್ರೆ ವಿದ್ಯೆ. ನೆಕ್ಸ್ಟ್ ಬರುವಂತದ್ದು ಕಲ್ಚರ್ ಆಫ್ ನೀಸೆನ್ಸ್ ಅಂದ್ರೆ ಇಗ್ನರೆನ್ಸ್. ನೀಸೆನ್ಸ್ ಅಂದ್ರೆ ಇಗ್ನರೆನ್ಸ್, ಅವಿದ್ಯೆ. ಅದರಿಂದ ಒಂದು ರಿಸಲ್ಟ್ ಬರ್ತದೆ. ಅವಿದ್ಯೆ ಅಂದ್ರೆ ಕರ್ಮ ಕೂಡ ಬರ್ತದೆ ಅದರಲ್ಲಿ, ಫಾರ್ ಸೆನ್ಸ್ ಗ್ರಾಟಿಫಿಕೇಶನ್. ಇತಿ ಶುಶುರ್ಮ ಧೀರಾನ. ಹಾಗಾಗಿ ಧೀರ ಅಂದ್ರೆ ವೈಸ್ ಪರ್ಸನ್ ಎಂತ ಹೇಳ್ತಾನೆ, ಏನಸ್ತತ್ ವಿಚಕ್ಷಿರೆ. ಹಾಗಾಗಿ ಅದು ಪರಂಪರೆಯಿಂದ ಬರಬೇಕು, ಸ್ಕ್ರಿಪ್ಚರ್ ಇಂದ ಪರಂಪರೆಯಿಂದ ಬರಬೇಕು. ಓಕೆ, ಇದಕ್ಕೆ ಪ್ರಭುಪಾದ್ ಅಲ್ಲಿ ಕೊಡುವಂಥದ್ದು 13ನೇ ಅಧ್ಯಾಯದು 8ರಿಂದ 12 ಶ್ಲೋಕ ಕೊಡ್ತಾರೆ. ಅಮಾನ್ಯತಂ ಅದಮ್ಯತಂ ಅಹಿಂಸಾ ಶಾಂತಿ ಆರ್ಜವ ಈ ಶ್ಲೋಕವನ್ನು ಹೇಳ್ತಾರೆ. ಹಾಗಾಗಿ ಇದು ಕಲ್ಚರ್ ಆಫ್ ನಾಲೆಜ್, ಇದು ಆಕ್ಚುಲಿ ನಾಲೆಜ್. ಹಾಗಾಗಿ ಇದೆಲ್ಲ ಕ್ವಾಲಿಟೀಸ್ ಇದ್ರೆ ಅದು ನಿಜವಾಗಿ ವಿದ್ಯೆ, ಅದು ವಿದ್ಯೆ. ಆದ್ರೆ ಮೆಟೀರಿಯಲ್ ನಾಲೆಜ್ ಅವಿದ್ಯೆ ಅಂದ್ರೆ ಎಂತ? ಅವಿದ್ಯೆ ಎಂತ ಮಾಡುವಂಥದ್ದು, ನಮ್ಮನ್ನು ಕತ್ತೆ ತರ ಮಾಡುವಂಥದ್ದು. ಕತ್ತೆ ತರ ಅಂದ್ರೆ ನಮ್ದು ಎಜುಕೇಶನ್ ಆದ ಮೇಲೆ ನಾವು ಕತ್ತೆ ತರ ದುಡಿತೇವೆ 12 ಗಂಟೆ, ಎಂತ ಮಾಡ್ಲಿಕ್ಕೆ ಕೂಡ ರೆಡಿ ಇದ್ದೇವೆ ನಾವು ಕತ್ತೆ ತರ ದುಡಿಲಿಕ್ಕೆ. ಮತ್ತೆ ಈ ಸೋಕಾಲ್ಡ್ ಮೆಟೀರಿಯಲ್ ನಾಲೆಜ್ ಎಂತ ಮಾಡುವಂಥದ್ದು, ಅದು ಪ್ರಾಯದವರಿಗೆ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಕಲಿಸುವುದಿಲ್ಲ, ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಕಲಿಸುವುದಿಲ್ಲ. ಹಾಗಾಗಿ ಈ ಸೋಕಾಲ್ಡ್ ಯೂನಿವರ್ಸಿಟೀಸ್ ಎಲ್ಲ ಇಟ್ ಈಸ್ ಎ ಇಗ್ನರೆನ್ಸ್. ಒಮ್ಮೆ ಎಂತ ಆಯ್ತಂದ್ರೆ, ಪ್ರಭುಪಾದ
ಒಂದು ಇನಾಗ್ರೇಷನ್ಗೆ ಹೋಗಿದ್ರು ಯೂನಿವರ್ಸಿಟಿಗೆ. ಇನಾಗ್ರೇಷನ್ಗೆ ಹೋಗುವಾಗ ಪ್ರಭುಪಾದಿಗೆ ತೋರಿಸಿದ್ರು ಎಲ್ಲ. ದಿಸ್ ಇಸ್ ದಿಸ್ ಡಿಪಾರ್ಟ್ಮೆಂಟ್, ದಿಸ್ ಇಸ್ ದಿಸ್ ಡಿಪಾರ್ಟ್ಮೆಂಟ್, ದಿಸ್ ಇಸ್ ಝೂವಾಲಜಿ ಡಿಪಾರ್ಟ್ಮೆಂಟ್, ದಿಸ್ ಇಸ್ ಬಾಟನಿ ಡಿಪಾರ್ಟ್ಮೆಂಟ್, ದಿಸ್ ಇಸ್ ಫಿಸಿಕ್ಸ್ ಡಿಪಾರ್ಟ್ಮೆಂಟ್, ದಿಸ್ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್, ದ್ಯಾಟ್ ಡಿಪಾರ್ಟ್ಮೆಂಟ್, ದಿಸ್ ಡಿಪಾರ್ಟ್ಮೆಂಟ್ ಎಲ್ಲ ತೋರಿಸಿದ್ರು. ಮತ್ತೆ ದೊಡ್ಡ ದೊಡ್ಡ ನೋಬೆಲ್ ಲಾರಿಯೇಟ್ ಎಲ್ಲ ಬಂದಿದ್ರು, PhD ಎಲ್ಲ ಆದವರೆಲ್ಲ, ತುಂಬಾ ಫೋಕಸ್ ಬಂದಿದ್ರು. ಹಾಗೆ ಪ್ರಭುಪಾದಗಳು ಹೋದ್ರು. ಪ್ರಭುಪಾದ್ ಕೇಳಿದ್ರು, ಈಸ್ ದೇರ್ ಎನಿ ಡಿಪಾರ್ಟ್ಮೆಂಟ್ ವೇರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಡಿಫರೆನ್ಸ್ ಬಿಟ್ವೀನ್ ಡೆಡ್ ಬಾಡಿ ಅಂಡ್ ಲಿವಿಂಗ್ ಬಾಡಿ? ಪ್ರಭುಪಾದ್ ಕೇಳಿದ್ರು. ಎಲ್ಲ ದೊಡ್ಡ ದೊಡ್ಡ ಕಲ್ತವರೆಲ್ಲ ಇದ್ರು ಸಭೆಯಲ್ಲಿ. ಪ್ರಭುಪಾದ್ ಈ ಪ್ರಶ್ನೆ ಕೇಳಿದ್ರು. ಯಾರಿಗೂ ಕೂಡ ಗೊತ್ತಿಲ್ಲ ಉತ್ತರ. ನೋಬೆಲ್ ಪ್ರೈಸ್ ಎಲ್ಲ ಸಿಕ್ಕಿದೆಲ್ಲ ಕೆಲವರಿಗೆಲ್ಲ, PhD ಉನ್ನತ. ಈಸ್ ದೇರ್ ಎನಿ, ಡು ಯು ಮೇಡ್ ಎನಿ ಡಿಪಾರ್ಟ್ಮೆಂಟ್ ವೇರ್ ಯು ಕ್ಯಾನ್ ಫೈಂಡ್ ಔಟ್ ಡಿಫರೆನ್ಸ್ ಬಿಟ್ವೀನ್ ಡೆಡ್ ಬಾಡಿ ಅಂಡ್ ಲಿವಿಂಗ್ ಬಾಡಿ? ಸತ್ತ ದೇಹಕ್ಕೆ ಮತ್ತೆ ಜೀವ ಇರುವ ದೇಹಕ್ಕೆ ವ್ಯತ್ಯಾಸ ಕಾಣುವಂತ ಯಾವುದಾದ್ರು ಡಿಪಾರ್ಟ್ಮೆಂಟ್ ಮಾಡಿದ್ದೀರಾ? ಗೊತ್ತಿಲ್ಲ. ಹೀಗೆ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ. ಮತ್ತೆ ಪ್ರಭುಪಾದ ಹೇಳ್ತಾರೆ, ದ ಡೆಡ್ ಬಾಡಿ ಡಸಂಟ್ ಹ್ಯಾವ್ ಸೋಲ್, ಬಟ್ ಲಿವಿಂಗ್ ಬಾಡಿ ಹ್ಯಾಸ್ ಸೋಲ್. ದಿಸ್ ಇಸ್ ದ ಡಿಪಾರ್ಟ್ಮೆಂಟ್. ಯು ಶುಡ್ ಮೇಕ್ ಡಿಪಾರ್ಟ್ಮೆಂಟ್ ಫಾರ್ ದ್ಯಾಟ್. ಇದಕ್ಕೆ ಡಿಪಾರ್ಟ್ಮೆಂಟ್ ಮಾಡಿ. ಹಾಗಾಗಿ ದೊಡ್ಡ ದೊಡ್ಡ ಯೂನಿವರ್ಸಿಟಿ, ಹಾಗೆ ಅಲ್ಲಿ ನಾಲೆಜ್ ಆಫ್ ಎಂತ ಹೆಸರು ಹಾಕಿತ್ತು, ನಾಲೆಜ್ ಅಂತ ಇತ್ತು. ಪ್ರಭುಪಾದ ಹೇಳಿದ, ಬೋರ್ಡ್ ಅಂತ ತೆಗೀರಿ ಅಂತ ಹೇಳಿ. ದಿಸ್ ಇಸ್ ನಾಟ್ ನಾಲೆಜ್, ದಿಸ್ ಇಸ್ ನೀಸೆನ್ಸ್, ಇದು ಇಗ್ನರೆನ್ಸ್. ಮತ್ತೆ ಸೈಂಟಿಸ್ಟ್ನವರೆಲ್ಲ ದೊಡ್ಡ ದೊಡ್ಡ ಪೇಪರ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಈಗ ನೋಡಿ, ರಷ್ಯಾ ಮತ್ತು ಯುಕ್ರೇನ್ ಈ ರೀತಿ ಆಗ್ತದೆ. ಅಂದ್ರೆ ಎಲ್ಲಿ ತನಕ ಪ್ರಾಣಿಗಳ ಮೆಂಟಾಲಿಟಿ ಇರ್ತದೆ, ಈ ರೀತಿ ಯುದ್ಧ ಆಗ್ತಾ ಇರ್ತದೆ. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಸ್ಟೂಡೆಂಟ್ಸ್ಗೆ ದೇ ಆರ್ ನಾಟ್ ರೆಡಿ ಇನ್ ಬ್ರಹ್ಮಚರ್ಯ. ಈ ಸೋಕೊಳ್ಳಿ ನಮ್ಮ ಎಜುಕೇಶನ್ ಇಂದ. ಹೇಗೊಂದು ಎಕ್ಸಾಂಪಲ್ ಹೇಳ್ತಾರೆ. ಇದು ಪ್ರಭುಪಾದ್ ವೃಂದಾವನದಲ್ಲಿ, ಪ್ರಭುಪಾದ್ ಇದು ಗಾಡ್ ಬ್ರದರ್ ಬೋನ್ ಮಹಾರಾಜ್, ಎಸ್ ಬೋನ್ ಮಹಾರಾಜ್ ಅವರು ಗಾಡ್ ಬ್ರದರ್, ಅವರ ಗುರು ಶಿಷ್ಯ. ಹಾಗೆ ಅವರೊಂದು ಇದು ನೀವು ನೋಡ್ಬೋದು, ವೃಂದಾವನದಲ್ಲಿ ಲಾ ಕಾಲೇಜ್ ಅಂತ ಉಂಟು, ಅದು ಅವರು ಮಾಡಿದ್ರು, ಬೋನ್ ಲಾ ಕಾಲೇಜ್ ಅಂತ ಉಂಟು. ಹಾಗೆ ಅವರು ಕಾಲೇಜ್ ಮಾಡಿದ್ರು. ಹಾಗೆ ಪ್ರಭುಪಾದ್ ಶಿಷ್ಯರೆಲ್ಲ ಈ ವೃಂದಾವನದಲ್ಲಿ ಕೃಷ್ಣ ಬಲರಾಮ್ ಟೆಂಪಲ್ ಇದ್ರು. ಇದ್ದು ಇವರು ಹೇಳಿದ್ರು, ಅವರು ಇದು ಕಾಲೇಜ್ ಮಾಡಿದ್ದಾರೆ ಅಂದ್ರೆ ಜನರಿಗೆ ಪ್ರೀಚ್ ಮಾಡಲಿಕ್ಕೆ. ಅಂದ್ರೆ ಪ್ರಭುಪಾದ್ ಹೇಳಿದ್ರು, ನಾನು ಈ ಕಾಲೇಜ್ ಯಾಕೆ ಮಾಡಿದ್ದೇನೆ ಅಂದ್ರೆ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ, ಮತ್ತೆ ನಾನು ವಿಗರಸ್ಲಿ ಪ್ರೀಚ್ ಮಾಡ್ತೇನೆ. ಹಾಗೆ ಪ್ರಭುಪಾದ್ ಓಕೆ ಅಂತ. ಹಾಗೆ ಎಂತಾಯ್ತು ಅಂದ್ರೆ ಶಿಷ್ಯರೆಲ್ಲ ಹೇಳಿದ್ರು, ಅವ್ರು ಯಾವ ರೀತಿ ಪ್ರೀಚ್ ಮಾಡ್ತಾರೆ ನೋಡ್ತೇವೆ, ಹೋಗ್ತೇವೆ ಅಂತ ಹೇಳಿ. ಹಾಗೆ ಪ್ರಭುಪಾದ್ ಕಳಿಸಿದ್ರು ಹತ್ತಿರವೇ ಒಂದು ಕಂಪೌಂಡ್ ಆಚೆ. ಹಾಗೆ ಹೋದ್ರು. ಹೋಗುವಾಗ ಇವರಲ್ಲಿ ಹೋದ್ರು ಒಳಗೆ. ಅಲ್ಲಿ ಹುಡುಗ ಹುಡುಗಿಯರು ಒಟ್ಟಿಗೆ ಇದ್ದಾರೆ. ಇವರು ಸೀದಾ ಬಂದ್ರು. ಅಂದ್ರೆ ಅವ್ರು ಮಾಡಿದ ಪರ್ಪಸ್ ಪ್ರೀಚಿಂಗ್. ಹಾಗೆ ಪ್ರಭುಪಾದ್ ಹೇಳ್ತಾರೆ, ಇಟ್ ವಿಲ್ ನಾಟ್ ವರ್ಕ್ ಔಟ್ ಲೈಕ್ ದಿಸ್. ಈ ರೀತಿ ಆಗುದಿಲ್ಲ. ಹಾಗಾಗಿ ಇಟ್ ಇಸ್ ಕೋ ಎಜುಕೇಶನ್ ವಿಲ್ ನಾಟ್ ವರ್ಕ್ ಔಟ್. ಹಾಗಾಗಿ ಅವರು ಈಗ ನೋಡಿ, ಅವರ ಉದ್ದೇಶ ಸರಿ ಇತ್ತು ಬೋನ್ ಮಹಾರಾಜ್, ಐ ವಾಂಟ್ ಟು ಪ್ರೀಚ್, ಸೊ ಆದ್ರೆ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ, ಅಲ್ಲಿ ಆಗ್ಲಿಲ್ಲ. ಹಾಗೆ ಇದಕ್ಕೆ ಟ್ರೈನಿಂಗ್ ಬೇಕು. ಹಾಗೆ ಸ್ಟೂಡೆಂಟ್ಸ್ಗೆ ಸ್ಕ್ರಿಪ್ಚರ್ ಮೇಲೆ ಯಾವುದು ಫೇತ್ ಇಲ್ಲ. ಮತ್ತೆ ಈ ಧಾರ್ಮಿಕ ವಿಷಯಗಳೆಲ್ಲ ಕಾಟಾಚಾರಕ್ಕೆ. ಈಗ ನಿಮ್ಮ ಮನೆಯಲ್ಲೆಲ್ಲ ಮಕ್ಕಳೆಲ್ಲ ಇರ್ಬೋದು, ತುಂಬಾ ಪ್ರಾಯದವರಿದ್ದೀರಿ, ನಿಮ್ಮ ಮಕ್ಕಳೆಲ್ಲ ಯಾವುದೋ ಕೆಲಸದಲ್ಲಿ ಇರ್ತಾರೆ, ಫಂಕ್ಷನ್ ಇರುವಾಗ ಬರ್ತಾರೆ, ಕೂತ್ಕೊಳ್ತಾರೆ, ಕಾಟಾಚಾರ. ಈ ರೀತಿ ನಮ್ಮ ಎಜುಕೇಶನ್ ಸಿಸ್ಟಮ್ ಆ ರೀತಿ ಮಾಡ್ತಾರೆ, ಖಾಲಿ ಕಾಟಾಚಾರಕ್ಕೆ, ಪ್ರಾಕ್ಟಿಕಲ್ ಆಕ್ಷನ್ ಇಲ್ಲ.
ಮತ್ತೆ ಈ ನ್ಯಾಷನಲಿಸಮ್ ಎಂತ ಮಾಡ್ತದೆ, ನನ್ನ ದೇಶವನ್ನು ಮಾತ್ರ ನಾನು ಪ್ರೀತಿ ಮಾಡುವಂತ, ಇನ್ನೊಂದು ದೇಶದವನ್ನು ನಾನು ಪ್ರೀತಿ ಮಾಡುವುದಿಲ್ಲ, ಈ ರೀತಿ ಅದೊಂದು ಎಂತಾಗ್ತದೆ. ಆಕ್ಚುಯಲ್ ನ್ಯಾಷನಲಿಸಮ್ ಅಂತಂದ್ರೆ ನಾವೆಲ್ಲ ವಸುದೇವ ಕುಟುಂಬಕ್ಕೆ ಸೇರಿದವರು. ಈಗ ನಮ್ಮ ಇಸ್ಕಾನಲ್ಲಿ ಆ ರೀತಿ ಬರ್ತಾರೆ, ರಷ್ಯಾದವರು ಬರ್ತಾರೆ, ಬೇರೆ ಕಂಟ್ರಿದವರು, ಸ್ಪೇನಿಂದ ಬರ್ತಾರೆ, ನಾವು ನಮ್ಮವರಾಗೆ ಟ್ರೀಟ್ ಮಾಡ್ತೇವೆ. ಅದು ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ಸಾಧ್ಯ, ಇಲ್ಲದೆ ಆಗುವುದಿಲ್ಲ. ಹಾಗಾಗಿ ಇದು ಓಕೆ. ಈಗ ನೆಕ್ಸ್ಟ್ ಗೆ ಹೋಗುವ, ಲಾಸ್ಟ್ ಒನ್. ವಿದ್ಯಾಂ ಚ ಅವಿದ್ಯಾಂ ಚ ಯಸ್ತದ್ವೇದೋ ಉಭಯಂ ಸಹ ಅವಿದ್ಯಾಯ ಮೃತ್ಯುಂ ತೀರ್ತ್ವಾ ವಿದ್ಯಾಯಾಮೃತಂ ಅಶ್ನುತೆ. ಹಾಗಾಗಿ ವಿದ್ಯಾಯಂ ಚ ಅವಿದ್ಯಾಯಂ ಚ ಯಸ್ ಅಂದ್ರೆ, ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇದು 2015 ನಾನು ಮತ್ತೆ ಪ್ರೆಸಿಡೆಂಟ್ ನಾವು ಶಾರದಾ ವಿದ್ಯಾಲಯಕ್ಕೆ ಹೋಗಿದ್ದೇವೆ. ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಆಗುವಾಗ ನಾವು ಹೋಗ್ತೇವೆ. ಈಗ ಹೋಗ್ಲಿಲ್ಲ, ಒಂದು 2-3 ವರ್ಷ ಆಯ್ತು ಹೋಗ್ಲಿಲ್ಲ. ಇದಾದ್ಮೇಲೆ ನಮ್ಮ ಕೋರ್ಸ್ ಎಲ್ಲ ನಾವು ಹೋಗ್ತಿದ್ದೇವೆ. ಹೋಗಿ ಎಲ್ಲ ಸ್ಕೂಲಿಗೆ ಹೋಗಿ ಎಂತ ಹೇಳುವಂಥದ್ದು, ಒಂದು ದಿವಸ ಓರಿಯಂಟೇಷನ್ ಪ್ರೋಗ್ರಾಮ್, ಅದೆಲ್ಲ ಕೀರ್ತನೆ ಇರ್ತದೆ. ಮೇನ್ ಆಗಿ ನಾನು ಕೀರ್ತನೆ ಮಾಡ್ತೇನೆ, ಪ್ರಭು ಅವರೊಂದು ಅರ್ಧ ಗಂಟೆ ಕೆಲವೆಲ್ಲ ಹೇಳ್ತಾರೆ, ತುಂಬಾ ಚಂದ ಇರ್ತದೆ ಮಕ್ಕಳಿಗೆ, ತುಂಬಾ ಸಣ್ಣ ಸಣ್ಣ ಮಕ್ಕಳು, ದೊಡ್ಡ ಮಕ್ಕಳು ಎಲ್ಲರಿಗೆ. ಹಾಗೆ ಫಸ್ಟ್ಗೆ ಅವ್ರು ಇದು ಮಾಡಿದ ಮೇಲೆ ನಾನು ಅರ್ಧ ಗಂಟೆ ಕೀರ್ತನೆ ಮಾಡಿದೆ. ಕೀರ್ತನ ಆದ್ಮೇಲೆ ಪ್ರಸಾದ ಡಿಸ್ಟ್ರಿಬ್ಯೂಷನ್. ಆಗ ಒಂದು ಹುಡುಗ ಬಂದ, 5th ಸ್ಟ್ಯಾಂಡರ್ಡ್ ಇದ್ದ. ಅವ ಬಂದು, ಅಂಕಲ್ 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 ಅಂಕಲ್, ವಿ ಕೇಮ್ ಫ್ರಮ್ ಮಂಕಿನೋ, ನಾವು ಮಂಗನಿಂದ ಬಂದಲ್ಲ. ನಾನು ಕೇಳಿದೆ, ಹೂ ಥಾಟ್ ಯು? ಟೀಚರ್ ಥಾಟ್ ಮೀ, ಡಾರ್ವಿನ್ಸ್ ಥಿಯರಿ ಎಂತೆಲ್ಲ ಹೇಳಿದ. ಈಗ ಹೇಗೆ ಆಗ್ತದೆ ಅಂದ್ರೆ, ಮಕ್ಕಳಿಗೆ ನಾವು ಎಂತ ಕೊಡ್ಬೇಕಂದ್ರೆ, ಅವರಿಗೆ ಈ ಸೋಕಾಲ್ಡ್ ಎಜುಕೇಶನ್ ಅನ್ನು ಎದುರು ಇಡಬೇಕು, ಇದನ್ನು ಕೂಡ ಎದುರು ಇಡಬೇಕು. ದೇ ಹ್ಯಾವ್ ಟು ಸಿಲೆಕ್ಟ್, ದೇ ವಿಲ್ ಸಿಲೆಕ್ಟ್ ದಿಸ್ ಓನ್ಲಿ. ಯಾವುದು ನಮ್ಮ ಆಧ್ಯಾತ್ಮಿಕವನ್ನು. ಈಗ ಎಂತ ಆಗ್ತದೆ ಅಂದ್ರೆ, ಇದು ಕೊಡುವುದಿಲ್ಲ, ಖಾಲಿ ಇದನ್ನು ಮಾತ್ರ ಕೊಡುವಂಥದ್ದು, ಅದೇ ಸರಿ ಅಂತ ಆಗ್ತದೆ, ಅದೇ ಸರಿ ಅಂತ ಆಗ್ತದೆ. ಹಾಗಾಗಿ ಈ ರೀತಿ ಮಾಡ್ಬೇಕು ನಾವು. ಹಾಗೆ ವಿದ್ಯಾಂಶ ಅವಿದ್ಯಾಂಶ ಎಸ್, ಅವಿದ್ಯಾಯ ಮೃತ್ಯು ತೀರ್ಥ ಅಂತವರು ಈ ಎಂತ ಹೇಳೋದು, ಮೃತ್ಯು ತೀರ್ಥ ಅಂದ್ರೆ ರಿಪೀಟೆಡ್ ಆಫ್ ಬರ್ತ್ ಅಂಡ್ ಡೆತ್, ಇದರಿಂದ ಆಚೆ ಹೋಗುವುದು. ವಿದ್ಯಾಯ ಅಮೃತಂ ಅಶ್ನುತೆ ಅಂದ್ರೆ ಮುಕ್ತಿ, ಲಿಬರೇಷನ್, ಇದು ಸಿಗ್ತದೆ. ಓಕೆ, ಇದರಲ್ಲಿ ತುಂಬಾ ಉಂಟು. ಓಕೆ, ಇಲ್ಲಿಗೆ ಇದಾಯ್ತು. ನಾನೀಗ ಭಾವಾರ್ಥದಲ್ಲಿ ಸ್ವಲ್ಪ ತಿಳಿಸ್ತೇನೆ. ಓಕೆ ಓಕೆ, ಇಲ್ಲಿ ಬ್ರಹ್ಮ ಅಂತ ಹೇಳುವಂಥದ್ದು ಮನುಪುತ್ರಿಗೆ ಕೈಟವಾಸ ಹೊಂದಿರುವ ದೇವತಾ ಪುರುಷ ನಿನ್ನ ಒಳಗೆ ಈಗ ಹುಟ್ಟುತ್ತಾನೆ, ನಿನ್ನ ಗರ್ಭದಲ್ಲಿ ಬರ್ತಾನೆ, ಮತ್ತೆ ಅವನ ನಿನ್ನ ಎಲ್ಲ ಅಜ್ಞಾನ ಮತ್ತು ಸಂಶಯವನ್ನು ಕಡಿದು ಹಾಕುತ್ತಾನೆ. ಕಪಿಲ ಸಾಂಖ್ಯ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತೆ ಭೂಮಿಯಲ್ಲೆಲ್ಲ ಸಂಚಾರ ಮಾಡ್ತಾನಂತೆ. ಈಗ ಇಲ್ಲಿ ಪ್ರಭುಪಾದ ಹೇಳುವಂಥದ್ದು, ಅವಿದ್ಯೆ ಎಂಬ ಶಬ್ದ ಬಹು ಮುಖ್ಯವಾದದ್ದು. ಅವಿದ್ಯೆ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಅವಿದ್ಯೆ ಜಾಸ್ತಿ ಉಂಟು, ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಅವಿದ್ಯೆ ಇಲ್ಲ, ಅಲ್ಲಿ ಖಾಲಿ ವಿದ್ಯೆ ಮಾತ್ರ. ಅವಿದ್ಯೆ ಎಂದರೆ ಒಬ್ಬನ ಸ್ವರೂಪವನ್ನೇ ಮರೆತು ಬಿಡುವುದು ನೋಡಿ. ಹಾಗಾಗಿ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಸ್ವರೂಪ ಮರೆಯುವುದಿಲ್ಲ. ಎಸ್, ನಮ್ಮ ಸ್ವರೂಪ ಎಂತ ಯಾರು ಹೇಳ್ತೀರಿ? ನಮ್ಮ ಸ್ವರೂಪ ಎಂತ? ಹರೇ ಕೃಷ್ಣ. ಜೀವೇನ ಜೀವೇನ ಸ್ವರೂಪ ಕೃಷ್ಣೇರ ನಿತ್ಯದಾಸ್. ಎಸ್, ಅದು ಮೀನ್. ಈಗ ನಾವು ಕೃಷ್ಣೇರ ನಿತ್ಯದಾಸ ಅಲ್ಲ, ನಾವು ಯಾರ್ಯಾರ ದಾಸ ಆಗಿದ್ದೇವೆ. ಹಾಗೆ ಅದನ್ನು ನಾವು ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಅದನ್ನು ಮರೀಲಿಲ್ಲ. ಎಲ್ಲರೂ, ಯಾರು ಕೂಡ ಮರೀಲಿಲ್ಲ. ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಎಲ್ಲರೂ ಮರ್ತು ಬಿಟ್ಟಿದ್ದಾರೆ. ಸೇವೆ ಮಾಡ್ಬೇಕಲ್ಲ ಕೃಷ್ಣನಿಗೆ.
ನಾನು ಯಾಕೆ ಮಾಡೋದು ಕೃಷ್ಣ, ಇದೇ ಮಾಯ. ಫೊಗೆಟ್ಫುಲ್ನೆಸ್ ಆಫ್ ಅವರ್ ರಿಯಲ್ ಐಡೆಂಟಿಟಿ, ಸ್ವರೂಪ. ಎಸ್, ಹಾಗೆ ಅವಿದ್ಯೆ ಎಂದರೆ ಒಬ್ಬನು ಸ್ವರೂಪವನ್ನು ಮರೆತು ಬಿಡುದು. ಓಕೆ, ನಮ್ಮಲ್ಲಿ ಪ್ರತಿಯೊಬ್ಬನು ಚೇತನಾತ್ಮ. ನಿತ್ಯ ನಿತ್ಯನಾಂ ಚೇತನ ಚೇತನಾಂ ಏಕೋ ಹಿಮೌನಾಂ ವಿರಾಧಿಕರ್ಮ. ನಾವು ಕೂಡ ನಿತ್ಯ, ಭಗವಂತ ಕೂಡ ನಿತ್ಯ. ನಾವು ಕೂಡ ಚೇತನ, ಭಗವಂತ ಕೂಡ ಚೇತನ. ಆದ್ರೆ ಎಲ್ಲ ಚೇತನವನ್ನು, ಎಲ್ಲ ನಿತ್ಯನನ್ನು ನೋಡುವವ ಒಬ್ಬನೇ ಕೃಷ್ಣ. ಇದನ್ನು ನಾವು ತಿಳಿಬೇಕು. ನಾವು ಭಗವಂತನ ಅಂಶ, ನಾವು ಜಸ್ಟ್ ಸಣ್ಣ ಪಾರ್ಟಿಕಲ್. ಗೋಲ್ಡ್ ಇದು ಸಣ್ಣ ಪಾರ್ಟಿಕಲ್. ನಾವು ಫುಲ್ ಗೋಲ್ಡ್ ಮೈನ್ ಅಲ್ಲ, ಕೃಷ್ಣ ಗೋಲ್ಡ್ ಮೈನ್. ಹಾಗೆ ನಾವು ಮರ್ತು ಬಿಟ್ಟಿದ್ದೇವೆ ಇದನ್ನೆಲ್ಲ. ನಾವೆಂತ ಶರೀರವೇ ನಾನು. ಯಸ್, ನಾನು ಮಿಸ್ಟರ್ ಸೋ ಅಂಡ್ ಸೋ, ನಾನು ಬೆಂಗಳೂರಿನವ, ನಾನು ಕರ್ನಾಟಕದವ, ನಾನು ಭಾರತೀಯ, ನಾನು ಅವರ ಮಗ, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ತುಂಬಾ ಶ್ರೀಮಂತ. ಈ ರೀತಿಯೆಲ್ಲ ಬೇರೆ ಬೇರೆ ಉಂಟು. ನಾನು 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 ನನಗೆ ಎಲ್ಲ ಗೊತ್ತುಂಟು. ಭಕ್ತಿಯಲ್ಲಿ ನಾನು ಎಷ್ಟು 3 ವರ್ಷದಿಂದ ಇದ್ದೆ. ನಾನು ಮಾಮೂಲಿಯ? ನನ್ನಿಂದಾಗಿ ಎಷ್ಟು ಜನ ಬಂದಿದ್ದಾರೆ ಈಗ ಕೃಷ್ಣ ಪ್ರಜ್ಞೆಗೆ? ಎಷ್ಟು ಜನಕ್ಕೆ ನಾನು, ನೀನು ಕೂಡ ನನ್ನಿಂದಲೇ ಬಂದದ್ದು. ನೀನೆಂತ ದೊಡ್ಡದ? ನಾನೇ ಮೇನ್. ನಾನು 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 ಈ ರೀತಿ ಎಲ್ಲ ಬರ್ತದೆ. ನಾನು ಒಮ್ಮೆ ಪ್ರೀಚ್ ಮಾಡಿದ್ರೆ ಎಲ್ಲರೂ ಇಮಿಡಿಯೇಟ್ ಆಗಿ ಅಡ್ಡ ಬೀಳ್ತಾರೆ. ನಾನು ಹಾಗೆ ಮಾಡಿದೆ, ನಾನು ಹೀಗೆ, ನಾನು ದೊಡ್ಡ ಪ್ರೀಚರ್, ನನಗೆ ಅದು ಗೊತ್ತುಂಟು, ನನಗೆ ಇದು ಗೊತ್ತುಂಟು, ಈ ರೀತಿ. ಹಾಗೆ ನಾನು ಹೋಗ್ಬೇಕು. ಹಾಗೆ ಹೆಚ್ಚಿನಾಗಿ ಜನರೆಲ್ಲ ಶರೀರವನ್ನು ನಾನು ಅಂತ ಭಾವಿಸಿದ್ದಾರೆ. ಇದು ಅವಿದ್ಯೆ. ಮತ್ತೆ ಸಂಶಯ ಗ್ರಂಥಿ ಅಂದ್ರೆ ಸಂದೇಹದಿಂದ ಕೂಡಿರುವಿಕೆ. ಸಂದೇಹ ಅಂತ, ಸಂದೇಹ ಅಂದ್ರೆ ಭಗವಂತನಲ್ಲಿ ಚೂರು ಕೂಡ ನಂಬಿಕೆ ಇಲ್ಲ, ಭಗವಂತನ ವಿಷಯದಲ್ಲಿ ನಂಬಿಕೆ ಇಲ್ಲ, ಭಗವಂತನ ನಾಮದಲ್ಲಿ ನಂಬಿಕೆ ಇಲ್ಲ. ಭೌತ ಜಗತ್ತಿನೊಳಗೆ ನಾವು ಗುರುತಿಸಿದ್ದೇವೆ, ಅದರ ಮೇಲೆ ತುಂಬಾ ಅಚಲವಾದ ನಂಬಿಕೆ ಉಂಟು. ಹಾಗಾಗಿ ಯಾಕೆಂದ್ರೆ ನೋಡಿ, ಪ್ರಭುಪದಿರುವಂಥದ್ದು, ಯು ಹ್ಯಾವ್ ಟು ಬಿಲೀವ್ ಸಮಥಿಂಗ್. ಇಫ್ ಯು ಆರ್ ನಾಟ್ ಬಿಲೀವಿಂಗ್ ಕೃಷ್ಣ, ಯು ಆರ್ ಬಿಲೀವಿಂಗ್ ಆಪೋಸಿಟ್, ಮಾಯ. ಹಾಗಾಗಿ ನಾವು ಭೌತಿಕ ಇದರಲ್ಲಿ, ಸೋ ಕಾಲ್ಡ್ ರಿಲೇಷನ್ ಅಲ್ಲಿ ನಾವು ಒಳಗೆ ಹೋಗಿದ್ದೇವೆ. ಅದು ಹಾಗಾಗಿ ನಮಗೆ ಸಂಶಯಗಳಿವೆ. ಇದಕ್ಕೆ ಮೀನ್ ಎಂತಂದ್ರೆ ಅಹಂಕಾರ, ಮೀನ್ ಅಹಂಕಾರ. ಹಾಗೆ ಇಲ್ಲಿ ಹೇಳುವಂಥದ್ದು ಪ್ರಭುಪಾದ್, ವ್ಯಕ್ತಿಯು ಶಿಷ್ಯ ಪರಂಪರೆಯಾಗಿ ಪಡೆದ ಸಮಂಜಸ ಶಾಸ್ತ್ರಜ್ಞಾನದ ಮತ್ತು ಅಂತ ಜ್ಞಾನವನ್ನು ಸರಿಯಾಗಿ ಪ್ರಯೋಗಿಸುವುದರಿಂದ ಜಡಚೇತನದ ಬಂಧನದ ಕರಿಕೂಟದಿಂದ ತನ್ನಂತಾನೆ ಬಿಡುಗಡೆ. ಈಗ ಇವತ್ತು ನೋಡಿ, ನಾನು ಈ ಪೋಸ್ಟರ್ಗೆ ಹಾಕಿದ್ದೇನೆ, ಯಾವುದು ಪ್ರಭುಪಾದ್ ಕ್ಲಾಸ್ ಕೊಡುವಂಥದ್ದು ಹಾಕಿದ್ದೇನೆ. ಯಾಕೆಂದ್ರೆ ನಮ್ಮಲ್ಲಿ ಎಲ್ಲ ಅಜ್ಞಾನ ಉಂಟು. ಪ್ರಭುಪಾದಿಂದ ನಮ್ಮ ಅಜ್ಞಾನ ಹೋಗಿದೆ. ಓಂ ಅಜ್ಞಾನ ನಿಮನಂದಸ ಜ್ಞಾನಾಂಜಲಾಗ ಚಕ್ಷುರ್ಮಿಲಿತಮೇಣ ತಸ್ಮೈ ಶ್ರೀ ಗುರವೇ ನಮಃ. ಹಾಗಾಗಿ ಈ ಅಜ್ಞಾನವನ್ನು ತೆಗೆದಾಡಲಿಕ್ಕೆ ಇಲ್ಲಿ ಹೇಳುವಂಥದ್ದಿಂದ ಶಿಷ್ಯ ಪರಂಪರೆ, ಸರಿಯಾದ ಬೋನಫೈಡ್ ಆಚಾರ್ಯರು ಬೇಕೇ ಬೇಕು. ಹಾಗೆ ಇಲ್ಲಿ ದೇವತಿಗೆ ಮಗನು ಆಕೆ ಜ್ಞಾನೋಪದೇಶ ನೀಡುವನೆಂದು ಜ್ಞಾನ ಭೂಮಿಯ ಮೇಲೆ. ಹಾಗೆ ದೇವತೆಗೆ ಬರ್ತಾ ಇದ್ದಾನೆ ಸಂಶಯ. ಸಂದೇಹದ ಗುರು ಜ್ಞಾನ ಎಂದರ್ಥ ಊಹಾತ್ಮಕ ಮತ್ತು ಮಿಥ್ಯ ಯೋಗಾತ್ಮಕ ಜ್ಞಾನವೆಲ್ಲವೂ ಸಂಶಯ ನೋಡಿ. ಮೆಂಟಲ್ ಸ್ಪೆಕ್ಯುಲೇಷನ್ ಊಹಾತ್ಮಕ ಜ್ಞಾನಿ, ಮತ್ತೆ ಮಿಥ್ಯ ಯೋಗಾತ್ಮಕ ಇದೆಲ್ಲ ಸಂಶಯ ಅಂತೆ. ಈಗಿನ ಕಾಲದಲ್ಲಿ ಶಾರೀರಿಕ ಹಾಗಾಗಿ ಈ ಎಲ್ಲ ಸೋಪಾಲ್ ತುಂಬಾ ಆಧ್ಯಾತ್ಮಿಕ ಸಂಸ್ಥೆಗಳುಂಟು. ಅದು ದೇವರಲ್ಲಿ ಹತ್ತಿರ ಮಾಡುವುದಲ್ಲ, ದೂರವೇ ಮಾಡುವಂಥದ್ದು. ಆಕೆ ಯೋಚಿಸ್ತಾರೆ ನೋಡಿ, ಮೆಂಟಲ್ ಸ್ಪೆಕ್ಯುಲೇಟರ್ಸ್ ಅವರೆಲ್ಲರೂ ಸಂಶಯ ಮಾಡಿ. ಹಾಗೆ ನಿಜವಾದ ಜ್ಞಾನ ಭಗವದ್ಗೀತೆ ಹೇಳಿದೆ ಅಂತ, ಮನ್ಮನಾಭವ ಭಕ್ತೋ ಮಧ್ಯಾಜಿ ಮಾನಸ್ಕರು, ನನ್ನನ್ನು ಚಿಂತಿಸು, ನನ್ನ ಭಕ್ತನಾಗು,
ನನಗೆ ಪೂಜೆ ಮಾಡು, ಮತ್ತೆ ನನಗೆ ನಮಸ್ಕಾರ ಮಾಡು. ಸರಿ ಕೃಷ್ಣ. ಓಕೆ, ನೋಡಿ ಯಾರೆಲ್ಲ ಡ್ರಾಮಾ ಮತ್ತೆ ಈ ಭಜನ್ಗೆ ಮತ್ತೆ ಡ್ಯಾನ್ಸಿಗೆ ಪಾರ್ಟಿಸಿಪೇಟ್ ಮಾಡ್ತೀರಿ, ಮಾತಾಜಿ ಒಂದು ಯಾವುದಾದ್ರೂ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಅದಕ್ಕೆಲ್ಲರೂ ಜಾಯ್ನ್ ಆಗಲಿ. ಮತ್ತೆ ಅಲ್ಲಿ ಅವರು ತುಂಬ ಅನುಕೂಲ ಆಗ್ತದೆ. ಕನ್ನಡ ಡಿಪಾರ್ಟ್ಮೆಂಟ್ ಗೌರವ ಪೂರ್ಣಿಮಾ ಡ್ರಾಮಾ ಮತ್ತೆ ಭಜನ್ ಅಂತ ಹಾಕಿ ಒಂದು ಗ್ರೂಪ್ ಮಾಡಿ ಅದರಲ್ಲಿ ಎಲ್ಲರೂ ಮತ್ತೆ ಕಳಿಸಿ ಎಲ್ಲ ಕಡೆಗೆ ಯಾರೆಲ್ಲ ಜಾಯ್ನ್ ಆಗ್ತಾರೆ. ಅಂದ್ರೆ ಜಾಯ್ನ್ ಆಗುವವರು ಬರಬೇಕು ಇಲ್ಲಿಗೆ ಫಂಕ್ಷನ್ಗೆ, ಇಲ್ಲಿ ಬಂದು ಪ್ರೆಸೆಂಟ್ ಮಾಡಲಿಕ್ಕೆ. ಎಲ್ಲ ಗ್ರೂಪಿನಿಂದ ಬರ್ತಾ ಇದ್ದಾರೆ. ಗುಜರಾತಿ ಗ್ರೂಪಿಂದ ತುಂಬ ಮಂದಿ ಬರ್ತಾ ಇದ್ದಾರೆ, ಮತ್ತೆ ಹಿಂದಿ ಗ್ರೂಪಿಂದ ಬರ್ತಾ ಇದ್ದಾರೆ, ಇಂಗ್ಲಿಷ್ ಗ್ರೂಪಿಂದ ಬರ್ತಾ ಇದ್ದಾರೆ, ಮತ್ತೆ ಈ ಮಲಯಾಳಂ ಗ್ರೂಪಿಂದ ಬರ್ತಾ ಇದ್ದಾರೆ, ತೆಲುಗು ಗ್ರೂಪಿಂದ ಬರ್ತಾ ಇದ್ದಾರೆ, ಎಲ್ಲ ಬೇರೆ ಬೇರೆ ಗ್ರೂಪಿಂದ ಬರ್ತಾ ಇದ್ದಾರೆ ಗೌರವ ಪೂರ್ಣಿಮೆಗೆ. ಹಾಗಾಗಿ ಎಲ್ಲರೂ ಬನ್ನಿ. ಹರೇ ಕೃಷ್ಣ. ಪ್ರಶ್ನೆ ಉಂಟಾ? ಪ್ರಶ್ನೆದಲ್ಲಿ ಕೇಳ್ಬೋದು. ಹೇಳಿ ಸಂಗೀತಮಯ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಚಾಟ್ ಅಲ್ಲಿ ಒಂದು ಪ್ರಶ್ನೆ ಹಾಕಿದ್ದಾರೆ. ಎಂತಂತೆ? ಇಲ್ಲುಂಟು, ನನಗೆ ಇಲ್ಲ 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 ಚಾಟಲ್ಲಿ. ಯಾವ ಚಾಟ್? ನಿಮ್ಗೆ ಮಾತ್ರ ಹಾಕಿದ್ದಾರೆ? ಇಲ್ಲ ಪ್ರಭುಜಿ, ಅದು ವರದಾ ಅವರು. ಎಲ್ಲಿ? ನನಗೆ ಹಾಕಿಲ್ಲ, ಕಾಣುದಿಲ್ಲ ಇಲ್ಲಿ ಚಾಟಲ್ಲಿ. ವರದಾ ಹೆಗಡೆ ಅವರನ್ನ ಅನ್ಮ್ಯೂಟ್ ಮಾಡ್ಬೇಕು ಪ್ರಭುಜಿ. ಇಲ್ಲಿ ಉಂಟು ಚಾಟಲ್ಲಿ, ಇಲ್ಲ ಹಾಕ್ಲಿಲ್ಲ. ಹ್ಯಾಂಡ್ ರೈಸ್ ಮಾಡ್ಲಿಕ್ಕೆ ಹೇಳಿ. ಯಾರು? ಯಾರು ಅನ್ಮ್ಯೂಟ್ ಮಾಡ್ಬೋದು? ಹ್ಯಾಂಡ್ ರೈಸ್ ಮಾಡ್ಲಿಕ್ಕೆ ಹೇಳಿ. ಎಲ್ಲಿ ಉಂಟಪ್ಪ? ಓಕೆ, ವರದಾ ಹೆಗ್ಡೆ. ಎಸ್, ವರದಾ ಹೆಗ್ಡೆ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ನಾನ್ ಡಿಲೀಟ್ ಮಾಡಿದೆ. ನೀವು ಹೇಳಿದ್ರಿ ಅವಿದ್ಯಾ ಅಂದ್ರೆ ರಾಜಕಾರಣ ಅದ್ರೊಳಗೆ ಬರುತ್ತೆ ಅಂತ ಹೇಳಿದ್ರಿ. ಅವಿದ್ಯಾ ಅಂದ್ರೆ ರಾಜಕಾರಣ ಅದ್ರೊಳಗೆ ಬರುತ್ತೆ ವೈದ್ಯ. ಆದ್ರೆ ಈಗ ಯೋಗಿಜಿ ಮತ್ತೆ ಮೋದಿಜಿ ಎಲ್ಲ ಮಾಡ್ತಾ ಇದ್ದಾರಲ್ಲ, ಅದು ಅವಿದ್ಯಾ ಹೇಗಾಗತ್ತೆ ಅಂತ ಕೇಳ್ದೆ ಅಷ್ಟೇ. ನೋಡಿ, ಓಕೆ ನೋಡಿ, ಹೇಗೆಂದ್ರೆ ಮೋದಿಜಿ ಮತ್ತೆ ಯೋಗಿಜಿ ಒಳ್ಳೆ ಮಾಡ್ತಾ ಇದ್ದಾರೆ. ಆದ್ರೆ ಎಂತ ಆಗ್ತದೆ ಅಂದ್ರೆ, ಎಷ್ಟು ನೀವು ಒಳ್ಳೆ ಮಾಡಿದ್ರು ಕೂಡ, ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು, ಈಗ ಮೋದಿಜಿ 2014 ಸ್ವಚ್ಛ ಭಾರತ್ ಅಭಿಯಾನ್ ಮಾಡಿದ್ರು, ಒಳ್ಳೆ ಇನಿಷಿಯೇಟಿವ್. ಪ್ರಭುಪಾದ 1966 ಸ್ವಚ್ಛ ಭಾರತ್ ಅಲ್ಲ, ಸ್ವಚ್ಛ ವಿಶ್ವ ಅಂದ್ರೆ ಒಳಗೆ ಸ್ವಚ್ಛ ಮಾಡುವಂಥದ್ದು. ಈಗ ಒಳಗೆ ಸ್ವಚ್ಛ ಮಾಡುವಂತ ಕೆಲಸ ಬೇಕು. ಯಾಕೆಂದ್ರೆ ಇಂಥ 2 ಜನ ಸಾಕಾಗುವುದಿಲ್ಲ. ಕೋಟಿಗಟ್ಟಲೆ ಜನಗಳು ಕೆಟ್ಟದ್ದು ಮಾಡುವಾಗ 2 ಜನದಿಂದ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಸ್ವಚ್ಛ ಒಳಗೆ ಆಗಬೇಕು, ಸ್ವಚ್ಛ. ಇದನ್ನು ನಾವು ತಿಳಿಬೇಕು. ಹಾಗಾಗಿ ಅದು ಯಾವಾಗ ಆಗ್ತದೆ, ಆಗ ವೈಕುಂಠ ಆಗ್ತದೆ. ಇದು ವೈಕುಂಠ ಆಗ್ತದೆ. ಪ್ರಭುಪಾದ ಹೇಳ್ತಾರೆ, ಎವ್ರಿಬಡಿ ವಿಲ್ ಬಿಕಮ್ ಕೃಷ್ಣ ಕಾನ್ಶಿಯಸ್ನೆಸ್, ದಿಸ್ ವರ್ಲ್ಡ್ ವಿಲ್ ಬಿಕಮ್ ವೈಕುಂಠ. ಹಾಗಾಗಿ ಎಲ್ಲರೂ ಒಳಗೆ ಸ್ವಚ್ಛ ಆಗ್ಬೇಕಲ್ಲ. ಒಳಗೆ ಸ್ವಚ್ಛ ಆದ್ರೆ ಎಂತ ಆಗ್ತದೆ ಅಂದ್ರೆ, ಅವರು ಹೊರಗೆ ಅಸ್ವಚ್ಛ ಮಾಡುವುದಿಲ್ಲ. ಈಗ ನಾನು ಹೇಗೆ ಅಂದ್ರೆ, ಹೊರಗೆ ಎಂಥದೇ ಉಗುಳುವಾಗ ಕೂಡ ನಾವು ನೋಡಿ ಉಗುಳುವಂಥದ್ದು, ಹೊರಗೆ ನಾವು ಒಟ್ಟು ಹಾಕುವುದೇ ಇಲ್ಲ. ಇನ್ನು ಮೊನ್ನೆ ಫ್ಲೈಟ್ ಅಲ್ಲಿ ಕೂಡ ಅದನ್ನು ಕಿಸೆಯಲ್ಲಿ ಇಟ್ಟಿದ್ದೇನೆ, ಮತ್ತೆ ಡಸ್ಟ್ಬಿನ್ ಹೋಗುವಾಗ ಡಸ್ಟ್ಬಿನ್ ಹಾಕಿದೆ. ಒಟ್ಟಾಸಿ ಒಮ್ಮೆ ಒಳಗೆ ಸ್ವಚ್ಛ ಆದ್ರೆ ನೀವು ಹೊರಗೆ ಕೂಡ ಸ್ವಚ್ಛ ಇರ್ತದೆ. ಹಾಗಾಗಿ ಅದು ಒಳ್ಳೆ ಮಿಷನ್. ಆದ್ರೆ ಒಳಗೆ ಸ್ವಚ್ಛ ಮಾಡುವಂತ ಕೆಲಸ ಆಗಬೇಕು. ಅದಕ್ಕೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬರಬೇಕು. ಎಜುಕೇಶನ್ ಸಿಸ್ಟಮ್ ಅಲ್ಲಿ ವಿದ್ಯೆ ಅಂತ ಬರಬೇಕು. ಈ ಭಗವದ್ಗೀತೆ ಬಗ್ಗೆ ಶಾಲಾ ಕಾಲೇಜಲ್ಲಿ ಬಂದ್ರೆ ಆಗ ಎಲ್ಲ ಸರಿ ಆಗ್ತದೆ. ಹಾಗಾಗಿ ಇಂಥವರು ತುಂಬಾ ಜನ ಬೇಕು. ಮೋದಿ ಯೋಗಿ ಅವರಂಥವರು ತುಂಬಾ ಜನ ಬೇಕು. ಯಾಕೆಂದ್ರೆ ಎಂದೇಳುವಂಥದ್ದು ಇಲ್ಲದೆ ಸರಿ ಆಗುವುದಿಲ್ಲ. ಸರಿ ಮಾಡ್ಲಿಕ್ಕೆ ಹೇಗಂದ್ರೆ ಮತ್ತೆ ನಾಯಿ ಬಾಲ ಡೌಟ್ ಆಗ್ತದೆ. ನಾಯಿ ಬಾಲ ನೀವು ಸ್ಟ್ರೈಟ್ ಮಾಡ್ತೀರಿ, ಹೀಗೆ ರಾಡ್ ಹಾಕಿ,
ಮತ್ತೆ ರಾಡ್ ತೆಗಿತೀರಿ ವಾಪಸ್ಸಿಗೆ ಆಗ್ತದೆ. ಎಸ್, ತಿಳಿತಾ ಅವರಿಗೆ ಎಲ್ಲಿದ್ದಾರೆ? ಒಂದು ನಿಮಿಷ. ವರದ, ಒಂದು ನಿಮಿಷ. ವರದ ಹೆಗ್ಡೆ. ಎಸ್, ತಿಳಿತಾ ವರದ ಹೆಗ್ಡೆ ಅವರೇ. ಹರೇ ಕೃಷ್ಣ. ಹಾ ಅರ್ಥ ಆಯ್ತಾ? ಹಾ, ಅರ್ಥ ಆಯ್ತು. ಅಂದ್ರೆ ಅಂತರಾತ್ಮ ಶುದ್ಧವಾಗಿರ್ಬೇಕು ಅಂತ. ಅಲ್ಲ, ಅದು ಶುದ್ಧ ಆಗ್ಬೇಕಿದ್ರೆ ಎಜುಕೇಶನ್, ಈ ಸ್ಪಿರಿಚುವಲ್ ಎಜುಕೇಶನ್ ಒಳಗೆ ಬರ್ಬೇಕು. ಇಲ್ಲದ್ರೆ ಹೋಪ್ಸ್ ಇಲ್ಲ. ಎಸ್, ಕೃಷ್ಣ ಪ್ರಜ್ಞೆ ಅಂತ. ಎಸ್. ಅರ್ಥ ಆಯ್ತು. ಧನ್ಯವಾದಗಳು ಪ್ರಭುಜಿ. ಈಗ ನೋಡಿ, ಈಗ ಎಲ್ಲರೂ ಪ್ರೇ ಮಾಡ್ತಿದ್ದಾರೆ. ಅಂದ್ರೆ ಮೋದಿಜಿ ಈಗ ಅವರು ಈಸ್ 73. ಎಷ್ಟು ವರ್ಷ ಅವರಿಗೆ ರೂಲ್ ಮಾಡ್ಲಿಕ್ಕೆ ಆಗ್ತದೆ? ಹಾಗಾಗಿ ತುಂಬಾ ಮಂದಿ ಬೇಕು ಇಂಥ ವಿಚಾರ ಅಂದ್ರೆ ಎಂತ ಹೇಳುವಂಥದ್ದು, ಇಂಥವ್ರು ತುಂಬಾ ಮಂದಿ ಬೇಕು, ಆಗ ಸರಿ ಆಗ್ತದೆ. ಈ ಸರಿಣಿ ಕೃಷ್ಣಪ್ರಿಯ ದೇವಿದಾಸ್ ಹೇಳಿ. ಹರೇ ಕೃಷ್ಣ ಗುರುಗಳೇ, ಇವಾಗ ಮಂಗನಿಂದ ಮಾನವ ಅಂತ ಮಕ್ಕಳೆಲ್ಲ ಹೇಳ್ತಾರಲ್ಲ ಪ್ರಭುಜಿ, ನಮ್ಗೊಂದು ಗೈಡ್ಲೈನ್ಸ್ ಬೇಕು. ನಾವೀಗ ಮಕ್ಕಳು ನಮ್ಮ ಹತ್ರನು ಕೇಳ್ತಾರೆ, ನಾವು ಯಾವ ರೀತಿ ಅವರಿಗೆ ಸರಿಯಾದ ಉತ್ತರ ಕೊಡುದು ಪ್ರಭುಜಿ? ಮಂಗನಿಂದ ಮಾನವ ಬರುವುದಲ್ಲ. ಹೇಗೆ ಅಂದ್ರೆ ಈಗ 84 lakh ಸ್ಪೀಶೀಸ್ ಅಲ್ಲಿ ನಾವು ಜಲಜ ಅಂದ್ರೆ ಮೀನಾಗಿ, ಮತ್ತೆ ಎಂತ ಹೇಳುವಂತದ್ದು ಜಲಜ ನಾವು ಕ್ಷಣಿಸ್ತಾಗ್ರೆ, ಮತ್ತೆ ಈ ಮರ ಆಗಿ, ಮತ್ತೆ ಕ್ರಿಮಿಯಾಗಿ, ಮತ್ತೆ ಪಕ್ಷಿಯಾಗಿ, ಮತ್ತೆ ಪ್ರಾಣಿಯಾಗಿ, ಮತ್ತೆ ಮನುಷ್ಯ ಜನ್ಮ ಮಾಡಿದ್ರು. ಈ ರೀತಿ ಸೈಕಲ್. ಹಾಗೆ ಈಗ ಅಟ್ ದ ಟೈಮ್ ಆಫ್ ಡೆತ್ ಮಕ್ಕಳಿಗೆ ಇದನ್ನೇ ಹೇಳ್ಬೇಕು. ನಮ್ದು ಈಗ ಹೇಗೆ ಅಂದ್ರೆ, ನನಗೆ ಸಾಯುವಾಗ ನನಗೆ ತುಂಬಾ ಸೆಕ್ಸ್ ಮಾಡುವ ಇಚ್ಛೆ ಇದ್ರೆ ಒಂದು ನಾವು ಮಂಗ ಆಗ್ತೇವೆ ಅಂತೆ, ಇಲ್ಲದ್ರೆ ಈ ಪಿಜಿನ್ ಆಗ್ತೇವೆ, ಇಲ್ಲದ್ರೆ ಸ್ಪ್ಯಾರೋ ಆಗ್ತೇವೆ. ಯಾವುದು ಡಿಸೈರ್ ಇರ್ತದೆ ಅದು ಸಿಗ್ತದೆ. ಈಗ ತುಂಬಾ ಮಲಗುವ ಇಚ್ಛೆ ಇದ್ರೆ ಸಾಯುವಾಗ ಕೆಲವರು ತುಂಬಾ ಮಲಗ್ತಾರೆ. ನಿನ್ನೆ ಸಂಡೇ ನಾನು ಬೆಳಿಗ್ಗೆ ವಾಕಿಂಗ್ ಹೋಗ್ತೇನೆ. ಹಾಗೆ ವಾಕಿಂಗ್ ಹೋಗುವಾಗ ನಾನು ನೋಡಿದ ಒಂದು ಅಂದಾಜು ಅಂತ, ನಿನ್ನೆ ಸಂಡೇ ಹೋಗಿದ್ದೆ, ಯಾರು ಹೊರಗಿಲ್ಲ, ಬಾಕಿ ದಿವಸ ಹೊರಗಿದ್ದಾರೆ. ಅಂದ್ರೆ ಸಂಡೇ ಆರಾಮ್ಸಿ ಮಲಗುವ, ಹೇಳುವುದಿಲ್ಲ ಜನರು. ನೆಕ್ಸ್ಟ್ ಲೈಫ್ ಪೋಲಾರ್ ಬೇರ್ ಆಗ್ತದೆ. ಮತ್ತೆ ಕೆಲವರಿಗೆ ತುಂಬಾ ಇದನ್ನು ತಿನ್ನುವ ಇಚ್ಛೆ, ಯಾವುದು ಮಾಂಸ, ಫ್ಲೆಶ್, ರಕ್ತ ಕುಡಿಯುವಂಥದ್ದು. ಎಸ್, ನೀನು ಹುಲಿ ಆಗು, ಸಿಂಹ ಆಗು. ಹಾಗಾಗಿ ನಿಮ್ದು ಎಂತ ಇಚ್ಛೆ ಇರ್ತದೆ ಅದು ನಿಮ್ಗೆ ಸಿಗ್ತದೆ. ಮಕ್ಕಳಿಗೆ ಇದನ್ನೇ ಹೇಳ್ಬೇಕು ನೀವು. ತಿಳಿತಾ ಹರಿಣಿ ಕೃಷ್ಣಪ್ರಿಯ ದೇವಿದಾಸ್? ಹಾ ಪ್ರಭುಜಿ, ನಾವು ಆತರ ಈಗ ನಾವು ಅಂದ್ರೆ ಅವರು ಮೇನ್ ಇವಾಗ ಕೃಷ್ಣ ಪ್ರಜ್ಞೆಗೆ ಬರದಿದ್ರೆ ಇದೆಲ್ಲ ಎಜುಕೇಶನ್ ಅವರಿಗೆ ಹೇಳಿದ್ರೆ ಪಕ್ಕಕ್ಕೆ ಅರ್ಥ ಆಗುದಿಲ್ಲ ಪ್ರಭುಜಿ. ಅರ್ಥವಾಗುದಿಲ್ಲ. ಅದೇ ಅದಕ್ಕೆ ನೋಡಿ, ಅರ್ಥವಾಗುದಿಲ್ಲ. ಆದ್ರೆ ನಾವು ಸ್ವಲ್ಪ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಎಂತಾದ್ರೂ ಹೇಳ್ಬೇಕು. ಆ ರೀತಿ ಹೇಳ್ಬೇಕು. ಓಕೆ ಪ್ರಭುಜಿ. ಅವರೆಲ್ಲ ಆ ರೀತಿ ಅಲ್ಲ. ಹೇಗಂದ್ರೆ ನಿಮ್ದು ಎಂತ ಇಚ್ಛೆ ಉಂಟು ಸಾಯುವಾಗ, ಲೈಫ್ ಇಸ್ ಅ ಪ್ರಿಪರೇಷನ್. ನಿನ್ನೆ ನಾನೊಂದು ಮೆಸೇಜ್ ಕಳಿಸಿದ್ದೇನೆ. ನಿನ್ನೆ ಒಂದು ಭಾಗವತಂ ಗ್ರೂಪ್, ಇದು ಯಾವುದು ಭಕ್ತಿ ವೈಭವ ಗ್ರೂಪ್ ಅಲ್ಲಿ, ಲಿವಿಂಗ್ ಅಂಡ್ ಲೀವಿಂಗ್. ಹಾಗೆ ಭಾಗವತಂ ಟೀಚರ್ಸ್ ಹೌ ಟು ಲಿವ್ ಯುವರ್ ಬಾಡಿ. ಹೇಗೆ ಸಾಯುವಾಗ ಯಾವ ಪ್ರಜ್ಞೆಯಲ್ಲಿ ನಾವು ದೇಹವನ್ನು ಬಿಡ್ಬೇಕು, ತಿಳಿಯುತ್ತಾ? ಓಕೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಓಕೆ, ಹರೇ ಕೃಷ್ಣ. ನಾವು ಮುಕ್ತಾಯ ಮಾಡುವ. ವಂಶ ಕಲ್ಪತರೋ ವಿಶ್ವ ಕೃಪಾ ಸಿಂಧು ಬೇವಜ ಪತಿತನಂ ಪಾವನಿಯೋಭ್ಯೋ ವೈಷ್ಣವ್ಯೋಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ.